ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಮಿಲ್ಕ್ ಪೌಡ್ರ್ ಮಾಡ್ತಿದ್ದೀನಿ. ಮನೆಯಲ್ಲಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಇದು ಹಾಲು, ಇದರಲ್ಲಿ 2 ಲೀಟರ್ ಹಾಲಿದೆ. ಇದು ನಮ್ಮ ಊರಿನದೇ, ಪಕ್ಕದ ಮನೆಯಿಂದ ತಗೊಂಡದ್ದು ನಾವು. ದಪ್ಪ ಹಾಲು, ಇದು ಇಷ್ಟೇ ದಪ್ಪ ಬರೋದು. ಇದನ್ನೀಗ ಬಿಸಿ ಮಾಡಲಿಕ್ಕೆ ಇದೆ. ಒಂದು ಕಡಾಯಿ ಇಟ್ಟಿದ್ದೀನಿ. ಈ ಹಾಲನ್ನು ಇದಕ್ಕೆ ಹಾಕ್ತಿದ್ದೀನಿ. ಎಲ್ಲ ಹಾಲನ್ನು ಹಾಕಿದ್ದೀನಿ. ಈ ಹಾಲು ಮುದ್ದೆ ಕುದಿ ಬರಬೇಕು. ಈಗ ಹಾಲು ಕುದಿ ಬರ್ತಾ ಇದೆ. ಜಾಸ್ತಿ ಉರಿ ಇಟ್ಟು ಇಷ್ಟರೊಳಗೆ ಕುದಿಸಿದ್ದೀನಿ. ಇನ್ನು ಸ್ಲೋ ಇಡಬೇಕು ಬೆಂಕಿ, ಇಲ್ಲದ್ರೆ ಉಕ್ಕಿ ಎಲ್ಲ ಕೆಳಗೆ ಬೀಳುತ್ತೆ ಹಾಲು. ಸ್ಲೋ ಇಟ್ಟು ಈಗ ಮಗಿಸ್ತಾ ಇರಬೇಕು. ಇದು ದಪ್ಪ ಆಗಬೇಕು. ಇಷ್ಟು ಹಾಲಿದ್ದು ಕಡಿಮೆ ಆಗುತ್ತೆ. ಇನ್ನು ತುಂಬ ಇದೆ ಇದು ಕಡಿಮೆ ಆಗಲಿಕ್ಕೆ. ಬಿಸಿ ಮಾಡಿ 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 ಕಡಿಮೆ ಮಾಡಬೇಕು. ಬಿಸಿ ಮಾಡಿ ಮಾಡಿ ಇಷ್ಟ ಆಯಿತು, ಫುಲ್ ಇತ್ತು. ಇನ್ನೂ ಸಹ ಕುದಿ ಬರಲಿಕ್ಕಿದೆ, ಇನ್ನೂ ಸಹ ಕಡಿಮೆ ಆಗಲಿಕ್ಕಿದೆ. 1 ಗಂಟೆ ಇದನ್ನು ಬಿಸಿ ಮಾಡಿದ್ದೀನಿ. ಈಗ ಕೈ ಆಡಿಸ್ತಾ ಇರಬೇಕು. ಮೀಡಿಯಮ್ ಇಡಬೇಕು. ಇನ್ನು ಮೀಡಿಯಮ್ ಇಟ್ಟರೆ ಕೂಡ ಹಾಲೆಲ್ಲ ಕೆಳಗೆ ಬೀಳುತ್ತೆ. ನಾವು ಅಲ್ಲೇ ಇರಬೇಕು, ಕೈ ಆಡಿಸ್ತಾ ಇರಬೇಕು. ಈಗ ಆಯ್ತು ಇದು. ಈಗ ದಪ್ಪ ಆಯಿತು, ಇಷ್ಟು ದಪ್ಪ ಆಯಿತು. 1.5 ಗಂಟೆ ಇದನ್ನು ಫ್ರೈ ಮಾಡಿದ್ದೀನಿ. ಹೀಗೆ ಇಷ್ಟು ದಪ್ಪ. ಇನ್ನು ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೀನಿ. ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಇದನ್ನು ಇಡ್ಲಿಕ್ಕೆ ಆಗೋದಿಲ್ಲ. ಹೀಗೆಲ್ಲ ಅಂಟಿಕೊಂಡಿದ್ರೆ ಅದನ್ನು ತೆಗಿಲಿಕ್ಕೇನೆ ಆಗೋದಿಲ್ಲ. ಮತ್ತೆ ನೀರು ಹಾಕಿ ತೆಗಿಬೇಕು ಅಷ್ಟೇ. ಇದರಲ್ಲಾದರೆ ಹೀಗೆ ತೆಗಿಲಿಕ್ಕೆ ಆಗ್ತದೆ. ಅಲ್ಯೂಮಿನಿಯಂ ಪಾತ್ರೆಯಲ್ಲಾದರೆ ಹಾಲಾಗುತ್ತೆ, ಎಲ್ಲ ತುಂಬ ವೇಸ್ಟ್ ಆಗುತ್ತೆ. ಒಂದು ಅಲ್ಯೂಮಿನಿಯಂ ತಟ್ಟೆ ತಗೊಂಡಿದ್ದೀನಿ. ಈ ಬಿಸಿ ಮಾಡಿದ ಹಾಲನ್ನು ಹಾಕ್ತಿದ್ದೀನಿ ಇದಕ್ಕೆ. ಎಲ್ಲ ಹಾಲನ್ನು ಹಾಕಿದ್ದೀನಿ, ಬಿಸಿ ಮಾಡಿದ ಹಾಲನ್ನು. ಇದನಿಗೆ ಬಿಡಿಸಬೇಕು. ಎಷ್ಟು ತೆಲು ಆಗುತ್ತೆ ಅಷ್ಟು ತೆಲು. ಅದಕ್ಕೆ ದೊಡ್ಡ ತಟ್ಟೆ ತಗೊಂಡಿದ್ದೀನಿ. ಮತ್ತು ಇದನ್ನು ಬಿಸಿಲಿಗೆ ಇಡಬೇಕು. ಇವತ್ತು ಬಿಸಿಲಿದೆ. ಎಲ್ಲ ತಟ್ಟೆಗೆ ಸ್ಪ್ರೆಡ್ ಮಾಡಿದ್ದೀನಿ. ಈಗ ಬಿಸಿಲಿಗೆ ಇಟ್ಟಿದ್ದೀನಿ. ಇದಕ್ಕೆ ಬಟ್ಟೆಯನ್ನು ಮುಚ್ಚಬೇಕಂತ ಏನಿಲ್ಲ. ಈಗ ಮಳೆ ಬರ್ತಾ ಇಲ್ಲ, ಹಾಗೆ ಮಳೆ ಬಂದು ಧೂಳೆಲ್ಲ ಹೋಗಿದೆ. ಈಗ ಇದು 7-8 ಗಂಟೆ ಕಾಲ ಬಿಸಿಲಿಗೆ ಇಡಬೇಕು. ಈಗ ಬಿಸಿಲಿಗೆ ಇಟ್ಟಿದ್ದೀನಿ. 8 ಗಂಟೆ ಆದ ಮೇಲೆ ತೋರಿಸ್ತಾ ಇದ್ದೀನಿ. ಇದು ಹಾಲಿನ ಕೆನೆ ಗಟ್ಟಿಯಾಗಿದೆ. ಈಗ 7-8 ಗಂಟೆ ಕಾಲ ಇಟ್ಟಿದ್ದೀನಿ ಬಿಸಿಲಿಗೆ. ಈಗ ಇದನ್ನು ತೆಕ್ಕೊಂಡು ಹೋಗ್ತಾ ಇದ್ದೀನಿ ಒಳಗೆ. ಈಗ ಒಳಗೆ ತಂದಿದ್ದೀನಿ. ಒಣಗಿದೆ, ಇನ್ನೂ ಸಹ ಒಣಗಬೇಕು ಇದು. ಇದನ್ನೀಗ ತೆಗಿತಾ ಇದ್ದೀನಿ. ಮೆಲ್ಲ ಹೀಗೆ ತೆಗಿಬೇಕು. ಎಲ್ಲ ಚೆನ್ನಾಗಿ ಒಣಗಲಿಲ್ಲ, ಪುನಃ ಬಿಸಿಲಿಗೆ ಇಡಬೇಕಷ್ಟೇ. ಇದೆಲ್ಲ ಈಗ ತೆಗೆದಿದ್ದೀನಿ. ಇದು ನಿನ್ನೆ ಮಾಡಿದ್ದೆ. ನಿನ್ನೆ 8 ಗಂಟೆ ಕಾಲ ಇಟ್ಟಿದ್ದೀನಿ ಬಿಸಿಲಿಗೆ. ಇವತ್ತು ಸಹ ಸ್ವಲ್ಪ ಹೊತ್ತು ಇಟ್ಟಿದ್ದೀನಿ. ಈಗ ಮೋಡ ಬಂದಾಗ ತಂದಿದ್ದೀನಿ ಒಳಗೆ. ಈಗ ಪುನಃ ಬಿಸಿಲಿಗೆ ಇಡಬೇಕಿದು. ಇದು ಒಣಗಲಿಲ್ಲ, ಇದು ಕಟ್ಟಾಗಬೇಕು. ಈಗ ಪುಡಿ ಪುಡಿ ಆಗಬೇಕಿದು. ಇದನ್ನೀಗ ಪುನಃ ಬಿಸಿಲಿಗೆ ಈಗ ಇಡ್ತಾ ಇದ್ದೀನಿ. ಇಟ್ಟು ತರ್ತಾ ಇದ್ದೀನಿ. ಗಟ್ಟಿ ಮಾಡಿದ ಹಾಲನ್ನು ತಂದೇನಿ ಬಿಸಿಲಿಗೆ ಇಟ್ಟು. ಪುಡಿ ಪುಡಿ ಮಾಡಿ ತಂದೇನಿ. ಪುಡಿ ಪುಡಿ ಆಗಬೇಕು ಈಗ ಕೈಯಲ್ಲಿ. 2-3 ದಿವಸ ಇಟ್ಟಿದ್ದೀನಿ ನಾನು ಬಿಸಿಲಿಗೆ. ಇದಕ್ಕೆ ಹಾಕಿದ್ದೀನಿ ಹಾಲನ್ನು, ಗಟ್ಟಿ ಮಾಡಿದ ಹಾಲನ್ನು. ಇದನ್ನೀಗ ಪುಡಿ ಮಾಡಲಿಕ್ಕೆ ಇದೆ. ಸಕ್ಕರೆ ತಗೊಂಡಿದ್ದೀನಿ 100 ಗ್ರಾಮ್ ಆಗುವಷ್ಟು. ಇದಕ್ಕೆ ಹಾಕ್ತಿದ್ದೀನಿ. ಪುಡಿ ಮಾಡಬೇಕು. ಇದನ್ನು ಪುಡಿ ಮಾಡಲಿಕ್ಕೆ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಇದನ್ನು ನೈಸಾಗಿ ಪುಡಿ ಮಾಡಬೇಕು. ಈಗ ಎಲ್ಲ ಒಟ್ಟಿಗೆ ಪುಡಿ ಮಾಡಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ಸ್ವಲ್ಪ ಪುಡಿ ಮಾಡಬೇಕಷ್ಟೇ. 2-3 ಸಲ ಪುಡಿ ಮಾಡ್ತೀನಿ ನಾನು. ಪುಡಿ ಮಾಡಿ ತಂದೇನೆ. ಇದಕ್ಕೆ ಹಾಕ್ತಿದ್ದೀನಿ. ಎಲ್ಲ ಪುಡಿ ಮಾಡಿ ತಂದೇನೆ. ಇದನಿಗೆ ಗಾಳಿಸಬೇಕು. ಈಗ ಈ ಹಾಲಿನ ಪುಡಿಯನ್ನು ಗಾಳಿಸಬೇಕು. ಹೀಗೆ ಇದರ ಕಣ್ಣು ಸ್ವಲ್ಪ ದೊಡ್ಡದಿದೆ, ಅದಕ್ಕೆ ನಾನು ಇದರಲ್ಲಿ ಗಾಳಿಸ್ತಿಲ್ಲ. ಇದು ತಗೊಂಡಿದ್ದೀನಿ. ಇದು ಸಣ್ಣ ಸಣ್ಣ ಕಣ್ಣು. ಸ್ವಲ್ಪ ಪುಡಿ ಹಾಕ್ತೀನಿ. ಈಗ ಗಾಳಿಸಬೇಕು. ಈ ಪುಡಿಯನ್ನು ಗಾಳಿಸಿದ್ದೀನಿ. ಸ್ವಲ್ಪ ಸ್ವಲ್ಪ ಇದೆ. ಇದನ್ನು ಪುನಃ ಮಿಕ್ಸಿಯಲ್ಲಿ ಹಾಕಬೇಕು. ಎಲ್ಲ ಗಾಳಿಸಿ ಆಯಿತು ಪೌಡ್ರು.
ಹಾಲಿನ ಪೌಡ್ರ್ ರೆಡಿ ಆಗಿದೆ. ಇದರೆಷ್ಟು ದೊಡ್ಡ ದೊಡ್ಡದು ಸಿಕ್ಕಿದೆ. ಇದು ಪುನಃ ಮಿಕ್ಸಿಗೆ ಹಾಕಬೇಕು. ಒಂದು ಗ್ಲಾಸ್ ತಗೊಂಡಿದ್ದೀನಿ. ಇದಕ್ಕೆ 1-2 ಸ್ಪೂನ್ ಹಾಕ್ತಿದ್ದೀನಿ ಹಾಲಿನ ಪೌಡ್ರ್. ಬಿಸಿ ನೀರು ಹಾಕ್ತಿದ್ದೀನಿ, ಕುದಿಸಿ ತಂದಿದ್ದೀನಿ. ಸಣ್ಣ ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು, ಕೊಡ್ಬೋದು. ಊರಿನ ದನದ ಹಾಲು ಇದು. ಊರಿನ ದನದ ಹಾಲಿಂದ ಮಾಡಿದ ಹುಡಿ ಇದು. ತುಂಬ ಒಳ್ಳೆಯದು ಇದು ಮಕ್ಕಳಿಗೆ. ಹೀಗೆ ಮಾಡಿ ಕೊಡ್ಬೋದು ಸಣ್ಣ ಮಕ್ಕಳಿಗೆ. ನಾನು ಇದು ಪುಡಿ ಮಾಡಲಿಕ್ಕೆ 2 ಲೀಟರ್ ಹಾಲು ತಗೊಂಡಿದ್ದೀನಿ. 2 ಲೀಟರ್ ಹಾಲಲ್ಲಿ ಸ್ವಲ್ಪ ಹುಡಿ ಆಗಿದೆ. ಸಕ್ಕರೆ ಬೇಕಾದರೆ ಕಡಿಮೆ ಹಾಕ್ಬೋದು, ಸಣ್ಣ ಮಕ್ಕಳಿಗೆ ಸಕ್ಕರೆ ಜಾಸ್ತಿ ಬೇಡಲ್ಲ. ಹಾಗೆ ಹಾಲಿನ ಹುಡಿ ರೆಡಿ ಆಗಿದೆ. ಇದೊಂದು ಕುಪ್ಪಿಯ ಬಾಟಲಲ್ಲಿ ಹಾಕಿಡಬೇಕು. ಎಷ್ಟು 6 ತಿಂಗಳಿಗೆ ಏನಾಗೋದಿಲ್ಲ, ಕೆಡುವುದಿಲ್ಲ ಇದು. ಬಿಸಿಲಿಗೆ ಒಣಗಿಸಿದೆನಲ್ಲ ಹಾಗೆ. ನೀವು ಸಹ ಟ್ರೈ ಮಾಡಿ.